ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್ ಬ್ಲಾಗ್ ತುಂಬಾನೇ ಮಳೆ ಬರ್ತಾ ಇದೆ ಉಡುಪಿಯಲ್ಲಿ ಸಿಕ್ಕಾಪಟ್ಟೆ ಮಳೆ 2 ದಿನದಿಂದ ಇವಾಗ ಇಲ್ಲಿ ಟೈಮ್ ಸಂಜೆ 4 ಗಂಟೆ ಆಗಿದೆ ತುಂಬಾನೇ ಮಳೆ ಬೇರೆ ತುಂಬಾನೇ ಚಳಿ ಕೂಡ ಇದೆ ಸಂಜೆ ಟೈಮ್ ಬೇರೆ ಏನಾದರೂ ಬಿಸಿಯಾಗಿ ತಿನ್ನೋಕೆ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೆ ಇದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕು ಅಂತ ಅನಿಸ್ತು ಸ್ಪೆಷಲ್ ಆದಂತಹ ರೆಸಿಪಿ ಇದು ಏನು ಅಂತ ಹೇಳಿದ್ರೆ ಬಜ್ಜಿ ಬೋಂಡ ಅಂತ ಅನ್ಕೋತಾ ಇದ್ದೀರಾ ಖಂಡಿತವಾಗ್ಲೂ ಅಲ್ಲ ಇವತ್ತೊಂದು ಸೂಪರ್ ಆದಂತಹ ರೆಸಿಪಿನ ನಾನು ಟ್ರೈ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಇದನ್ನ ನೀವು ಕೂಡ ಇಷ್ಟಪಡ್ತೀರಾ ನಾನು ಇದನ್ನ ತುಂಬಾ ಸಲ ಟ್ರೈ ಮಾಡಿದ್ದೀನಿ ಮಕ್ಕಳೆಲ್ಲ ಇದನ್ನ ತುಂಬಾ ಇಷ್ಟಪಡ್ತಾರೆ ತುಂಬಾ ಸಿಂಪಲ್ ಇದೆ ಏನು ಅಂತ ಹೇಳಿದ್ರೆ ಇವತ್ತು ನಾನು ಚಿಕನ್ ಮೋಮೋಸ್ ಮಾಡ್ತಾ ಇದ್ದೀನಿ ಇದೊಂದು ಸೂಪರ್ ಆದಂತಹ ರೆಸಿಪಿ ಅಂತ ಹೇಳ್ಬೋದು ಬಿಸಿ ಇರುವಾಗಲೇ ತಿನ್ನೋಕೆ ತುಂಬಾನೇ ಚೆನ್ನಾಗಾಗುತ್ತೆ ಇದು ಹೊರಗಡೆ ಮಳೆ ಬೇರೆ ಬರ್ತಾ ಇರೋದ್ರಿಂದ ಇವತ್ತು ನಾನು ಚಿಕನ್ ಮೋಮೋಸ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಖಂಡಿತವಾಗ್ಲೂ ಇದನ್ನ ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ಕೊಂಡು ಬರೋಣ ಚಿಕನ್ ಮೋಮೋಸ್ಗೆ ನಾವು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಇವಾಗ ನಾನು ದೊಡ್ಡ ಕಪ್ ಮೆಜರ್ಮೆಂಟ್ ಅಲ್ಲಿ 1 ಕಪ್ ಆಗುವಷ್ಟು ಮೈದಾ ತಗೊಂಡಿದ್ದೀನಿ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ನೋಡಿಕೊಂಡು ಮೈದಾವನ್ನು ಹಾಕೊಳ್ಳಿ ಇದಕ್ಕೇನೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನಾನು ಹಾಗೆ ಇದಕ್ಕೆ ಕುದಿಯುವಂತಹ ಬಿಸಿ ಎಣ್ಣೆ ಆಪ್ಷನಲ್ ಬೇಕಿದ್ರೆ ಹಾಕ್ಕೊಳ್ಬೋದು ಹಾಕಿದ್ರೆ ಚೆನ್ನಾಗಾಗುತ್ತೆ ಎಣ್ಣೆನ ಹಾಕ್ಕೊಂಡೆ ಇನ್ನು ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ಎಣ್ಣೆ ಹಾಕಿದ್ಮೇಲೆ ಜಾಗ್ರತೆ ಕೈ ಹಾಕುವಾಗ ನೋಡಿ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿಗೆ ನಾವು ಯಾವ ರೀತಿ ಕಲಿಸ್ಕೊತೀವಿ ನೋಡಿ ಅದೇ ರೀತಿಯಾಗಿ ಕಲಿಸ್ಕೊಳ್ಳಿ ತುಂಬ ಗಟ್ಟಿಗೂ ಇರಬಾರ್ದು ತುಂಬ ತೆಳುಗೂ ಇರಬಾರ್ದು ಆ ರೀತಿಯಾಗಿ ಕಲಿಸ್ಕೊಳ್ಳಿ ನೋಡ್ತಾ ಇರ್ಬೋದು ಇಲ್ಲಿ ಹಿಟ್ಟು ರೆಡಿ ಆಯಿತು ನಾನು ಕಲಿಸ್ಕೊಂಡೆ ಹಿಟ್ಟನ್ನ ಎಷ್ಟು ಸ್ಮೂತ್ ಕಲಿಸ್ಕೊಂಡಿದ್ದೀನಿ ನೋಡಿ ತುಂಬ ದಪ್ಪನೂ ಅಲ್ಲ ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳುವೂ ಅಲ್ಲ ಆ ರೀತಿ ಕಲಿಸ್ಕೊಂಡಿದ್ದೀನಿ ಚಪಾತಿಗೆ ಯಾವ ರೀತಿ ಕಲಿಸ್ಕೊತೀವೋ ಅದೇ ರೀತಿಯಾಗಿ ಇದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಆಗಲಿ ಆನಂತರ ನಾವು ಇದನ್ನು ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾವು ಮಿಶ್ರಣನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಬೋನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ ಒಂದು 1/4 kg ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಇಲ್ಲ ಅಂತ ಹೇಳಿದ್ರೆ ಮಿಕ್ಸಿಗೆ ಹಾಕಿ ಗರುರ ಮಾಡಿದ್ರೆ ಕೂಡ ಆಗುತ್ತೆ ಬೋನ್ಲೆಸ್ ಆಗಬೇಕು ನೋಡ್ತಾ ಇರ್ಬೋದು ನೀವು ತುಂಬ ಸಣ್ಣದಾಗಿ ಇದನ್ನು ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ಇವಾಗ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್ ಹಾಕ್ತಾ ಇದ್ದೀನಿ ಪೆಪ್ಪರ್ ಪೌಡರ್ ಅದೇ ರೀತಿಯಾಗಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ ಇನ್ನು ಇದಕ್ಕೆ ಕಾಯಿ ಮೆಣಸು ಹಾಕೋತಾ ಇದ್ದೀನಿ 1 ಕಾಯಿ ಮೆಣಸು ಹಸಿಮೆಣಸು ಆನಂತರ ಸೋಯಾ ಸಾಸ್ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಆನಂತರ ಬಿಸಿ ಕುದಿಯುವಂತಹ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ 1 ಟೇಬಲ್ ಸ್ಪೂನ್ ಅಷ್ಟು ಸಾಕಾಗುತ್ತೆ ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಇದಕ್ಕೆ ಹೊಂದ್ಕೊಳ್ಬೇಕು ಚಿಕನ್ಗೆ ಆ ರೀತಿಯಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡಿ ಇದಕ್ಕೆ ಹಿಟ್ಟು ಚೆನ್ನಾಗಿ ನೆಂದಿದೆ ನಾನು ಸಣ್ಣ ಉಂಡೆಗಳನ್ನಾಗಿ ಮಾಡ್ತಾ ಇದ್ದೀನಿ ಚಪಾತಿಗೆ ಯಾವ ರೀತಿ ಉಂಡೆಗಳನ್ನು ಮಾಡ್ತೀರಾ ನೋಡಿ ಅದೇ ರೀತಿಯಾಗಿ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ತೀನಿ ಎಲ್ಲವನ್ನು ಕೂಡ ಇದೇ ರೀತಿಯಾಗಿ ಮಾಡ್ತೀನಿ ಇವಾಗ ಒಂದು ಚಪಾತಿಯ ಮಣೆ ಈ ಥರ ತೊಗೊಂಡು ಚಪಾತಿನ ನಾವು ಯಾವ ರೀತಿ ಲಟ್ಟಿಸ್ಕೋತೀವಿ ಅದೇ ರೀತಿಯಾಗಿ ಲಟ್ಟಿಸ್ಕೋಬೇಕು ನೋಡ್ತಾ ಇದ್ದೀರಲ್ವ ಈ ಥರ ರೌಂಡಾಗಿ ಲಟ್ಟಿಸ್ಕೊಬಿಟ್ಟು ನಾವು ಈ ಥರ ಅಚ್ಚನ್ನ ತೆಗಿಬೇಕು ಈ ಥರ ಈಸಿ ಆಗುತ್ತೆ ನೀವು ಒಂದೊಂದೇ ಬೇಕಾದರೆ ಸಣ್ಣದು ಮಾಡ್ಕೊಳ್ಬೋದು ಅಥವಾ ಈ ಥರ ಕೂಡ ಮಾಡ್ಕೊಳ್ಬೋದು ಈ ಥರ ಮಾಡಿದ್ರೆ ಶೇಪ್ ಕರೆಕ್ಟ್ ಬರುತ್ತೆ ನೋಡಿ ಕಾರ್ನರ್ ಇದು ಈ ಥರ ಎಕ್ಸ್ಟ್ರಾ ತೆಗೆದುಬಿಟ್ರೆ ಆಯಿತು ಇವಾಗ ಮೋಮೋಸ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಈ ಥರ ನಾವು ಲಟ್ಟಿಸ್ಕೊಂಡಿರುವಂತಹ ಒಂದು ಇದನ್ನು ತಗೊಂಡು ಅದಕ್ಕೆ ಮಿಶ್ರಣವನ್ನು ಹಾಕ್ಕೊಳ್ಳಿ ಮಿಡಲಿಗೆ ಮಿಶ್ರಣವನ್ನು ಹಾಕ್ಕೊಳ್ಳಿ ಇದನ್ನ ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಕರೆಕ್ಟಾಗಿ ನೋಡ್ಕೊಳ್ಳಿ ನಾವು ಸೀರೆ ನೆರಿಗೆ ಯಾವ ರೀತಿ ಹಿಡಿತೀವಿ ನೋಡಿ ಅದೇ ರೀತಿಯಾಗಿ ಹಿಡಿಬೇಕು ನೋಡಿ ಈ ರೀತಿಯಾಗಿ ಸೀರೆ ನೆರಿಗೆನ ಯಾವ ರೀತಿ ಹಿಡಿತೀವಿ ಅದೇ ರೀತಿಯಾಗಿ ಮಾಡ್ತಾ ಬರಬೇಕು
ಒಂದಾದ ನಂತರ ಒಂದು, ಒಂದಾದ ನಂತರ ಒಂದು, ಈ ರೀತಿಯಾಗಿ ನೋಡ್ತಾ ಇದ್ದೀರಾ ಅಲ್ವಾ? ಇದೇ ರೀತಿಯಾಗಿ ನೋಡ್ತಾ ಇದ್ದೀರಲ್ವಾ? ಬೆಳ್ಳುಳ್ಳಿ ಎಲ್ಲ ಯಾವ ರೀತಿ ಇದೆ ಅದೇ ರೀತಿಯಾಗಿ ಕಾಣಿಸ್ತಾ ಇದೆ. ಇದೇ ರೀತಿಯಾಗಿ ಮಾಡಬೇಕು. ಇದು ಒಂದು ಶೇಪ್ ಆದರೆ ಇನ್ನೊಂದು ಶೇಪ್ ಇದೆ, ತೋರಿಸ್ತೀನಿ ನಾನು ನಿಮಗೆ. ಎಸ್, ಇನ್ನೊಂದು ಶೇಪ್ ತೋರಿಸ್ತಾ ಇದ್ದೀನಿ ಇವಾಗ. ಇದೇ ಥರ ಒಂದು ಲೇಯರ್ನ ತಗೊಳ್ಳಿ. ಇದಕ್ಕೆ ಇವಾಗ ನಾವು ಮಾಡಿರುವಂತಹ ಮಿಶ್ರಣನ ಹಾಕ್ಕೊಳ್ಬೇಕು. 1 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ. ಸ್ವಲ್ಪ ಮಿಶ್ರಣನ ಇದೇ ರೀತಿಯಾಗಿ ಹಾಕ್ಕೊಂಡು ನಾವು ಫಸ್ಟ್ ಯಾವ ರೀತಿ ಮಾಡಿದ್ವಿ ನೋಡಿ ಅದೇ ರೀತಿಯಾಗಿ ಮಾಡುವಂಥದ್ದು. ನೋಡ್ತಾ ಇದ್ದೀರಲ್ವಾ? ಸೇಮ್ ಹಾಗೆ ಮಾಡ್ತಾ ಇರುವಂಥದ್ದು. ಸೀರೆ ನೆರಿಗೆ ಯಾವ ರೀತಿ ಹಿಡಿತೀವೋ ಅದೇ ರೀತಿಯಾಗಿ ಸೈಡ್ ಕಾರ್ನರ್ ತನಕ ಇದೇ ರೀತಿಯಾಗಿ ಮಾಡುವಂಥದ್ದು. ಈ ಸೈಡ್ ಕೂಡ ಹೀಗೆ ಮಾಡ್ತಾ ಇದ್ದೀನಿ ಇವಾಗ. ಇದು ಇಷ್ಟು ಆದಮೇಲೆ ಇನ್ನೊಂದು ಸೈಡ್ ಲೇಯರನ್ನು ನೋಡ್ತಾ ಇದ್ದೀರಲ್ವಾ? ಇನ್ನೊಂದು ಸೈಡ್ ಲೇಯರನ್ನು ಈ ಥರ ಟಚ್ ಮಾಡಿದ್ರೆ ಆಯಿತು. ಇದಕ್ಕೆ ಈ ಥರ ಅಂಟಿಸ್ಬೇಕು. ಇದೇ ರೀತಿಯಾಗಿ ಅಂಟಿಸ್ಬೇಕು. ನೋಡ್ತಾ ಇದ್ದೀರಲ್ವಾ? ನಿಮಗೆ ಯಾವ ಶೇಪ್ ಈಸಿ ಆಗುತ್ತೆ ನೀವು ಆ ಶೇಪಲ್ಲಿ ಮಾಡ್ಕೊಳ್ಬೋದು. ನಾನು ಎಲ್ಲವನ್ನು ಇವಾಗ ರೆಡಿ ಮಾಡ್ಕೋತೀನಿ. ಅದೇ ರೀತಿಯಾಗಿ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನಾನು. ನನ್ನ ಮನೆಯಲ್ಲಿ ಮಕ್ಕಳು ಬೆಳ್ಳುಳ್ಳಿ ರೀತಿಯಲ್ಲೇ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನೋಡೋಕ್ಕೂ ತುಂಬ ಚೆನ್ನಾಗಿದೆ, ಅವರು ಇಷ್ಟಪಡ್ತಾ ಇದ್ದಾರೆ ಆ ಶೇಪ್ನ. ಅದಕ್ಕೆ ನಾನು ಅದೇ ಶೇಪಲ್ಲಿ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೇಮ್ ನೋಡಿ, ತುಂಬ ಈಸಿ ಇದೆ. ಸೈಡ್ ಲೇಯರ್ ದಪ್ಪ ಅನಿಸಿದ್ರೆ ಮತ್ತೆ ಲಟ್ಟಿಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ದಪ್ಪ ಆದರೆ ಇದು ಅಂಟ್ಕೊಳ್ಳಲ್ಲ, ಅದಕ್ಕೋಸ್ಕರ. ನೋಡಿ, ಸೀರೆ ನೆರಿಗೆ ಯಾವ ರೀತಿ ಹಿಡಿತೀವೋ ಅದೇ ರೀತಿಯಾಗಿ ಹಿಡಿದ್ರೆ ಆಯಿತು. ಸುತ್ತ ಕೂಡ ಸೇಮ್ ಹಾಗೆಯೇ ಮಾಡ್ತಾ ಬಂದರೆ ಆಯಿತು. ಈಸಿ ಇದೆ, ಕಷ್ಟ ಏನಿಲ್ಲ ಇದು. ಸೇಮ್ ಹೀಗೇನೆ ಸುತ್ತ ಕೂಡ ಮಾಡ್ತಾ ಬಂದರೆ ಆಯಿತು. ನೋಡೋಕ್ಕೂ ಈ ಶೇಪ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಕ್ಕಳೆಲ್ಲ ಈ ಶೇಪ್ನ ತುಂಬ ಇಷ್ಟಪಡ್ತಾರೆ. ಆನಂತರ ಮಿಡ್ಲಲ್ಲಿ ನೋಡಿ ಈ ರೀತಿಯಾಗಿ ಪ್ರೆಸ್ ಮಾಡಿದರೆ ಆಯಿತು. ನೋಡಿ, ಇದೇ ರೀತಿಯಾಗಿ ಎಲ್ಲವನ್ನು ಮಾಡ್ಕೋತೀನಿ ನಾನಿವಾಗ. ಇಷ್ಟು ಚಿಕನ್ ಮೋಮೋಸ್ ಇಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಾತ್ರ ಈ ಶೇಪಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಬೇರೆ ಎಲ್ಲ ನಾನು ಬೆಳ್ಳುಳ್ಳಿ ಶೇಪಲ್ಲೇ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ನಿಮ್ಗೆ ಯಾವ ಶೇಪ್ ಈಸಿ ಆಗುತ್ತೋ ನೀವು ಆ ಶೇಪಲ್ಲಿ ಮಾಡ್ಕೊಳ್ಬೋದು. ಇದನ್ನ ಇವಾಗ ನಾವು ಬೇಯಕ್ಕೆ ಇಟ್ಬಿಡೋಣ. ಈ ಥರ ಒಂದು ಇಡ್ಲಿ ಪಾತ್ರೆ ತೊಗೊಳ್ಳಿ. ಇದಕ್ಕೆ ಇವಾಗ ಆಯಿಲ್ ಹಚ್ಕೊಳ್ಬೇಕು. ನೀಟಾಗಿ ಸ್ವಲ್ಪ ಆಯಿಲ್ ಗ್ರೀಸ್ ಮಾಡ್ಕೊಳ್ಳಿ. ಇದಕ್ಕೆ ಎಲ್ಲ ಕಡೆ ಇದೇ ರೀತಿಯಾಗಿ ಆಯಿಲ್ನ ಹಚ್ಕೊಳ್ಬೇಕು. ಆಯಿಲ್ ಗ್ರೀಸ್ ಮಾಡಿದ ನಂತರ ಒಂದೊಂದೇ ಮೋಮೋಸನ್ನು ನೋಡಿ ಈ ಥರ ಇಡ್ತಾ ಬನ್ನಿ. ಹೀಗೆ ದೂರ ದೂರ ಇಡ್ತಾ ಬನ್ನಿ. ನಾನು ಎಲ್ಲ ಮೋಮೋಸ್ಗಳನ್ನು, ಚಿಕನ್ ಮೋಮೋಸ್ಗಳನ್ನು ಇದರಲ್ಲಿ ಇಟ್ಟು ಆಯಿತು. ಇದು ಚೆನ್ನಾಗಿ ಬೇಯಬೇಕು. ಇವಾಗ ಹಬೆಯಲ್ಲಿ ಇದು ಚೆನ್ನಾಗಿ ಬೇಯಬೇಕು. ಕಂಪ್ಲೀಟಾಗಿ ಇದ್ರದ್ದು ಕಲರ್ ಚೇಂಜ್ ಆಗುತ್ತೆ. ಆ ನಂತರ ನಾವು ಇದನ್ನು ತೆಗೆಯುವಂಥದ್ದು. ಇದು ಇವಾಗ ಬೇಯಲಿ. ಮುಚ್ಚಳ ಮುಚ್ಚಿ ಇದನ್ನು ಬೇಯಕ್ಕೆ ಬಿಟ್ಬಿಡೋಣ. ಎಸ್, ಇದು ಇವಾಗ ಚೆನ್ನಾಗಿ ಬೆಂದಿದೆ. ವಿಡಿಯೋದಲ್ಲಿ ವೈಟ್ ಕಲರ್ ಕಾಣಿಸ್ತಾ ಇದೆ, ಬಟ್ ಡೈರೆಕ್ಟಾಗಿ ನೋಡಿದಾಗ ಇದು ಕಲರ್ ಚೇಂಜ್ ಆಗಿದೆ. ಲೈಟ್ ಯೆಲ್ಲೋ ಕಲರ್ ಬಂದಿದೆ. ಚೆನ್ನಾಗಿ ಬೆಂದಿದೆ ಇದು. ಇಷ್ಟು ಬೆಂದರೆ ಸಾಕು. ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತೀನಿ ನಾನಿವಾಗ. ಚಿಕನ್ ಮೋಮೋಸ್ ಇಲ್ಲಿ ರೆಡಿ ಆಯಿತು. ನಾನಿಲ್ಲಿ ಶೆಜ್ವಾನ್ ಸಾಸ್ ತೊಗೊಂಡಿದ್ದೀನಿ. ಶೆಜ್ವಾನ್ ಸಾಸ್ ಸೂಪರಾಗಿ ಆಗುತ್ತೆ ಇದ್ರ ಜೊತೆ ಕಾಂಬಿನೇಷನ್. ಇದು ಸಿಹಿಯಾಗಿ, ಹುಳಿಯಾಗಿ, ಖಾರವಾಗಿ ತುಂಬಾ ಚೆನ್ನಾಗಾಗುತ್ತೆ. ಯಾರೆಲ್ಲ ಖಾರ ಇಷ್ಟಪಡೋದಿಲ್ಲ, ಸ್ವೀಟ್ ಯಾರೆಲ್ಲ ಇಷ್ಟಪಡ್ತೀರಾ ಅವರೆಲ್ಲ ಕೂಡ ಟೊಮೆಟೊ ಸಾಸ್ ಕೂಡ ಬಳಸ್ಕೊಡ್ಬೋದು. ತುಂಬಾ ಚೆನ್ನಾಗಾಗುತ್ತೆ ಇದು. ಇದನ್ನು ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ. ಬಿಸಿ ಬಿಸಿ ಇರೋವಾಗಲೇ ತಿನ್ನಿ. ತಣ್ಣಗಾದ್ಮೇಲೆ ಅಷ್ಟೊಂದು ಟೇಸ್ಟ್ ಆಗಲ್ಲ. ಸೊ ಬಿಸಿ ಬಿಸಿ ಇರೋವಾಗಲೇ ಇದನ್ನು ತಿನ್ನಿ. ಖಂಡಿತವಾಗ್ಲೂ ಇದನ್ನು ನೀವು ಕೂಡ ಟ್ರೈ ಮಾಡಿ. ಎಸ್ ಫ್ರೆಂಡ್ಸ್, ನೋಡಿದ್ರಲ್ವಾ ಚಿಕನ್ ಮೋಮೋಸ್ ನಾವು ಯಾವ ರೀತಿ ಮಾಡ್ಕೊಂಡ್ವಿ ಅಂತ. ತುಂಬಾನೇ ಸುಲಭವಾಗಿದೆ. ನಾವು ಇದನ್ನ ಬೇಗನೆ ಮಾಡ್ಕೊಳ್ಬೋದು. ಹೊರಗಡೆ ನಾವು ಯಾವ ರೀತಿ ತಿಂತೀವಿ ನೋಡಿ ಅದೇ ಟೇಸ್ಟ್ ಬರುತ್ತೆ. ಖಂಡಿತವಾಗ್ಲೂ ಇವತ್ತು ನಾನು ಯಾವ ರೀತಿ ಮಾಡಿದ್ನೋ ಅದೇ ರೀತಿಯಾಗಿ ಟ್ರೈ ಮಾಡಿ. ಹೊರಗಡೆ ದಿನ ತಂದು ತಿನ್ನೋದಕ್ಕಿಂತ ನಾವು ಮನೆಯಲ್ಲಿ ಕ್ಲೀನಾಗಿ, ಶುಚಿಯಾಗಿ, ನೀಟಾಗಿ ಮಾಡ್ಕೊಂಡು ತಿನ್ಬೋದು. ಹೆಲ್ದಿಯಾಗಿ ಕೂಡ ಇರುತ್ತೆ. ಖಂಡಿತವಾಗ್ಲೂ ಇದನ್ನ ನೀವು ಕೂಡ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ನನ್ನ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಇವತ್ತಿನ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ನಾಳೆ ಇನ್ನೊಂದು ಹೊಸ ರೀತಿ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ